ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಮಟಾಡಿ ಗ್ರಾಮದ ಕಿನ್ನಿಮಜಲು ಕೆರೆ 1 ವರ್ಷದ ಅವಧಿಯಲ್ಲಿ ಮರುಜೀವ ಪಡೆದು ಕೃಷಿಗೆ ನೀರು ಒದಗಿಸುತ್ತಿದೆ. ಕೆರೆಯ ಪುನರುಜ್ಜೀವನಕ್ಕೆ ಪ್ರೇರಣೆ ನೀಡಿದ್ದು ಮಂಗಳೂರಿನ ಆಶಾ ಪ್ರಕಾಶ್ ಶೆಟ್ಟಿ ಇವರ ನೆರವು ಯೋಜನೆ. ಬಿಸಿ ರಸ್ತೆಯಿಂದ ಪೊಳಲಿಗೆ ಹೋಗುವ ದಾರಿಯಲ್ಲಿ ಅಮಟಾಡಿ ಕಿನ್ನಿಮಜಲು ಕೆರೆ ಇದೆ. 62 ಸೆನ್ಸ್ ವಿಸ್ತೀರ್ಣದ ಈ ಕೆರೆಯನ್ನ ರೈತರು ತಮ್ಮ ಕೆರೆ ಎಂದು ಹೆಸರಿಟ್ಟು ಪುನಶ್ಚೇತನಗೊಳಿಸಿದ್ದಾರೆ. ಇದರ ಪರಿಣಾಮ ಕೆರೆಯಲ್ಲೀಗ ನೀರು ತುಂಬಿ ಸುತ್ತಮುತ್ತ ನೀರು ಮತ್ತು ಹಸಿರು ನಳನಳಿಸುತ್ತಿದೆ. ಕಿನ್ನಿಮಜಲು ಕೆರೆಯ ಭೂಮಿಯ ಮಾಲಕತ್ವ ಮಂಗಳೂರು ಬಿಷಪ್ ಅವರ ಹೆಸರಿನಲ್ಲಿದೆ. ಕೃಷಿಗೆ ಕೆರೆಯನ್ನ ಪುನಶ್ಚೇತನಗೊಳಿಸಲು ಮತ್ತು ಬಳಸಲು ಬಿಷಪ್ ಅವರು ಅನುಮತಿ ಪತ್ರವನ್ನು ನೀಡಿದ್ರು. ಹಲೋ ಏನು ವಿಶೇಷ ಏನು ಕೆರೆ ಬಗ್ಗೆ? ಇದು ಒಂದು 120 ವರ್ಷ ಇತಿಹಾಸವುಳ್ಳ ಕೆರೆ. ಸಾಧಾರಣ ಇದೊಂದು ಮಳೆಗಾಲದಿಂದ ಒಂದು ಡಿಸೆಂಬರ್ ತನಕ ನೀರು ಇರ್ತದೆ ಇದರಲ್ಲಿ. ಅದರ ನಂತರ ಇದನ್ನು ನಾವು ಕಟ್ಟುತ್ತಾ ಇದ್ದೆವು. ನೀರು ಫುಲ್ ಆಗ್ತಾ ಮತ್ತು ಇಲ್ಲಿಂದ ಪೈಪ್ ಮೂಲಕ ಕೃಷಿಗೆ ಬಿಡ್ತಾ ಇದ್ದೆವು. ಕಳೆದ ಒಂದು 25 ವರ್ಷದಿಂದ ಪಾಳು ಬಿದ್ದಿತ್ತು. ಕಳೆದ ವರ್ಷ ಸರ್